ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಈ ವಿಷಯದಲ್ಲಿ ನೀವು ಪತ್ರಕರ್ತರು ಕೇಳೋದ್ರಲ್ಲಿ ಮತ್ತು ನಾವು ಹೇಳೋದ್ರಲ್ಲಿ ಅರ್ಥವಿಲ್ಲ. ನಾವು ಅದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆಯೂ ಇಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರ ಪ್ರಶ್ನೆಗೆ ಅವರು ಉತ್ತರಿಸಿದ್ರು. ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯಲ್ಲಿ ನಾವೇ ಗೆಲ್ತೇವೆ ಅನ್ನುವಂತಹ ವಿಶ್ವಾಸವಿದೆ. ಖಂಡಿತವಾಗಿಯೂ ಉತ್ತಮ ಫಲಿತಾಂಶ ನಿರೀಕ್ಷಿಸಿದ್ದೇವೆ ಅಂತ ಹೇಳಿದ್ರು. ಯಾವ ರಾಜಕೀಯ ಬೆಳವಣಿಗೆ ನೋಡಿ, ಅದು ಸುಮ್ಮನೆ ತಾವು ಕೇಳ್ತಾ ಇರ್ತೀರಾ, ನಾವು ಹೇಳ್ತಾ ಇರಬೇಕು, ಅದೆಲ್ಲ ಏನು ನೀವು ಕೇಳೋದ್ರಲ್ಲೂ ಕೂಡ ಏನು ಅರ್ಥ ಇಲ್ಲ, ನಾವು ಹೇಳೋದ್ರಲ್ಲೂ ಏನು ಅರ್ಥ ಇಲ್ಲ. ಎಲೆಕ್ಷನ್ ಆಗಿದೆ ಇನ್ನೂ, ಅದೆಲ್ಲ ನೋಡಿ, ಇದೆಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ಏನಿಲ್ಲ. ಈಗ ಈ ವಿಷಯಗಳಿಗಾಗಲೇ CM ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, DCM ಹೇಳಿದ್ದಾರೆ. ಇಂಥ ವಿಷಯಗಳು ಏನೇ ಇದ್ದರೂ ಕೂಡ ಅದು ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ತೀರ್ಮಾನಗಳಾಗ್ತದೆ. ಅದ್ರ ಬಗ್ಗೆ ನಾವುಗಳು ಚರ್ಚೆ ಮಾಡುವಂಥ ಅಗತ್ಯತೆಯೂ ಕೂಡ ಇಲ್ಲ, ಅದರ ಏನು ಅನಿವಾರ್ಯತೆಯೂ ಇಲ್ಲ, ಅದಕ್ಕೆ ಅವಶ್ಯಕತೆಯೂ ಇಲ್ಲ. ಈ ಎರಡರಲ್ಲೂ ನಮಗೆ ಗೆಲ್ಲುವ ನಿರೀಕ್ಷೆ ಅಂತೂ ಭಾಳ ಬಲವಾದಂಥ ನಿರೀಕ್ಷೆ ಇದೆ. ಖಂಡಿತವಾಗಿ ಎರಡರಲ್ಲೂ ಕೂಡ ಗೆಲ್ತೀವಿ ಮತ್ತು ನಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಯಾಕಂದರೆ ಬೆಳಗಾಮಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ನೋಡಿ, ಅದರಿಂದ ಏನಿಲ್ಲ, ಇವತ್ತು ನಾವು ಎಲ್ಲ ವರ್ಗ ಧರ್ಮದ ಜನರನ್ನು ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡುವಂಥದ್ದು, ಆಯಿತಾ. ನಮ್ಮಲ್ಲಿ ಯಾರನ್ನು ಕೂಡ ದೂರ ಮಾಡುವಂಥದ್ದು ಪ್ರಶ್ನೆನೇ ಬರಲ್ಲ. ಯಾಕೆಂದರೆ ನಾವು ಜಾತ್ಯತೀತ ಪಕ್ಷ. ನಾವು ಒಂದು ಕೋಮಿಗೆ ಇನ್ನೊಂದು ಕೋಮಿಗೆ ಅಂತ ಸೀಮಿತ ಅಲ್ಲ. ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ನಾವು ಮುಂದೆ ಹೋಗ್ತೀವಿ. ಆದ್ದರಿಂದ ಅದು ಚುನಾವಣೆ ಸಂದರ್ಭದಲ್ಲಿ ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅವರಿಗೆ ಆಕಾಂಕ್ಷಿಗಳಿಗೆ ನೋವಿರ್ಬೋದೇ ಹೊರತು ಅದು ಒಂದೇ ಏನು ಬೇರೆ ಅದರಿಂದ ದೊಡ್ಡ ಸಮಸ್ಯೆ ಏನಾಗೋದಿಲ್ಲ. ಎಲ್ಲ ನಮ್ಮವರೆಲ್ಲ ಹೋಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದರಲ್ಲಿ ಮತ್ತು ಯಾವುದೇ ಸಮಸ್ಯೆ ಆಗೋದಿಲ್ಲ. ಅದು ಮುಸಲ್ಮಾನರೇ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾರೇ ಆಗಿರ್ಬೋದು. ಈಗ BJPಯಲ್ಲಿ ಯಾವಾಗಲೂ ಅಲ್ಲಿ ಲಿಂಗಾಯತರು ಕೊಡ್ತಾರೆ, ಈ ಸಲ ಕೊಡಲಿಲ್ಲ. ಲಿಂಗಾಯತರೆಲ್ಲ BJPಗೆ ಹಾಕಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ನಮ್ಮವರು ಥರ ಎಲ್ಲ ಮಾತಾಡಿದ್ದೀನಿ, ನೆನ್ನೆನೂ ಕೂಡ ಎಲ್ಲ ಸಿಕ್ಕಿದ್ರು. ಖಂಡಿತವಾಗಿಯೂ ಇದು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ನಮಗೆ ಅಲ್ಲಿ ನಿರೀಕ್ಷೆ ಇದೆ. ಭಾಳ ಹೆಚ್ಚಿನ ಮತದಲ್ಲಿ ಗೆಲ್ತಾರೆ ದಾವಣಗೆರೆ, ಹೆಚ್ಚಿನ ಮತದಲ್ಲಿ.